ಅಲ್ಲೊಂದು ಸುಂದರ ಫ್ಯಾಷನ್ ಜಗತ್ತು ಅನಾವರಣಗೊಂಡಿತ್ತು. ಕಲರ್ ಬಟ್ಟೆಗಳನ್ನು ತೊಟ್ಟ ಯುವಕ ಯುವತಿಯರಿಂದ ರ್ಯಾಂಪ್ ವಾಕ್ ಕೂಡ ಎಲ್ಲರ ಗಮನ ಸೆಳೆಯಿತು. ಎನ್ಬಿ ಗ್ರೂಪ್ ಅರ್ಪಿಸುವ ಅಸ್ತ್ರ ಗ್ರೂಪ್ ಮಿಸ್ಟರ್ ಮಿಸ್ ಟೀನ್ ಮಿಸಸ್ ತುಳುನಾಡು ಸೀಸನ್ 4ರ ಗ್ರ್ಯಾಂಡ್ ಫಿನಾಲೆಯು ಮಂಗಳೂರಿನ ಉಚ್ಚಿಲದ ಕಿಯಾಂಜಾ ಗಾರ್ಡನ್ನ ವೇದಿಕೆಯಲ್ಲಿ ಸಂಭ್ರಮದಿಂದ ನಡೆಯಿತು. ದೇಶಿ ಮತ್ತು ವೆಸ್ಟರ್ನ್ ಕಲ್ಚರ್ ಬಟ್ಟೆಗಳನ್ನು ಧರಿಸಿ ಯುವಕ ಯುವತಿಯರ ರ್ಯಾಂಪ್ ವಾಕ್ ನೋಡುಗರ ಗಮನ ಸೆಳೆಯಿತು. ಎನ್ಬಿ ಗ್ರೂಪ್ ಅರ್ಪಿಸುವ ಅಸ್ತ್ರ ಗ್ರೂಪ್ ಮಿಸ್ಟರ್ ಮಿಸ್ ಟೀನ್ ಮಿಸಸ್ ತುಳುನಾಡು ಸೀಸನ್ 4ರ ಗ್ರ್ಯಾಂಡ್ ಫಿನಾಲೆ ಅದ್ದೂರಿಯಾಗಿ ನಡೆಯಿತು. ಸಾಂಪ್ರದಾಯಿಕ ಉಡುಗೆ ತೊಡುಗೆ, ಪಾಶ್ಚಾತ್ಯ ಉಡುಗೆ ತೊಡುಗೆ ಹಾಗೂ ಕ್ವಶನ್ಸ್ ಅಂಡ್ ಆನ್ಸರ್ ರೌಂಡ್ ವಿಭಾಗದಲ್ಲಿ ಸ್ಪರ್ಧೆ ನಡೆಯಿತು. ಇದರಲ್ಲಿ ಎನ್ಬಿ ಗ್ರೂಪ್ನ ಅಸ್ತ್ರ ಮಿಸ್ಟರ್ ತುಳುನಾಡು 2025 ಸೀಸನ್ 4ರ ವಿಜೇತರಾಗಿ ಗಗನ್ ದೇವಾಡಿಗ, ಫಸ್ಟ್ ರನ್ನರ್ ಅಪ್ ಆಗಿ ಕಾರ್ತಿಕ್ ಶೆಟ್ಟಿ, ಸೆಕೆಂಡ್ ರನ್ನರ್ ಅಪ್ ಆಗಿ ಸುಶಾಂತ್ ಮಾದ್ರೆ ಹೊಸಳ್ಳಿ ಹೊರಹೊಮ್ಮಿದ್ರು. ಎನ್ಬಿ ಗ್ರೂಪ್ನ ಅಸ್ತ್ರ ಮಿಸ್ ತುಳುನಾಡು 2025 ಸೀಸನ್ 4ರ ವಿಜೇತರಾಗಿ ರಿತಿಕಾ ಕಿರೀಟವನ್ನು ತನ್ನದಾಗಿಸಿಕೊಂಡರೆ, ಮೊದಲ ರನ್ನರ್ ಅಪ್ ಆಗಿ ಹರ್ಷಿತಾ, ಎರಡನೇ ರನ್ನರ್ ಅಪ್ ಆಗಿ ಟಿಫಾನಿ ರೆಬೆಲ್ಲೋ ಅವರು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ಮಿಸ್ ಟೀನ್ ವಿಭಾಗದಲ್ಲಿ ಧೃತಿ ಕರ್ಕೇರಾ ಅವರು ಕಿರೀಟ ಮುಡಿಗೇರಿಸಿದ್ರು. ಇದರಲ್ಲಿ ಮೊದಲ ರನ್ನರ್ ಅಪ್ ರೆಬೆಕ್ಕಾ ಮಾರಿಯಾ, ಎರಡನೇ ರನ್ನರ್ ಅಪ್ ಆಗಿ ಅದಿತಿ ಭಟ್ ಪ್ರಶಸ್ತಿಯನ್ನು ಪಡೆದುಕೊಂಡರು. ಮಿಸಸ್ ತುಳುನಾಡು ವಿಭಾಗದಲ್ಲಿ ರಾಧಿಕಾ ರಜನಿಕಾಂತ್ ಶೆಟ್ಟಿ ಅವರು ವಿಜೇತರಾದರೆ, ಸುಮನಾ ಪೈ ಅವರು ಮೊದಲ ರನ್ನರ್ ಅಪ್, ಅಕ್ಷತಾ ಕೋಟ್ಯಾನ್ ಅವರು ಎರಡನೇ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ರು. ತೀರ್ಪುಗಾರರಾಗಿ ಕ್ರಿಸ್ಟಿನಾ ರೋಸ್ಲಿನ್ ಜಾರ್ಜ್, ಸೂರಜ್ ಸನಿಲ್, ಡಾಕ್ಟರ್ ಪ್ರಿಯದರ್ಶಿನಿ ಅವರು ಪಾಲ್ಗೊಂಡಿದ್ರು. ಮಿಸ್ಟರ್ ಮಿಸ್ ಟೀನ್ ಮಿಸಸ್ ತುಳುನಾಡು ಸೀಸನ್ 4ರ ಗ್ರ್ಯಾಂಡ್ ಫಿನಾಲೆ ರೂವಾರಿಯಾಗಿರುವ ನವೀನ್ ಬಿಲ್ಲವ ಸಾರಥ್ಯದಲ್ಲಿ ಸುಂದರವಾಗಿ ಕಾರ್ಯಕ್ರಮವು ಮೂಡಿಬಂತು. ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಗಣ್ಯರು ಭಾಗವಹಿಸಿದ್ರು. ಅಸ್ತ್ರ ಗ್ರೂಪ್ನ ಆಡಳಿತ ನಿರ್ದೇಶಕ ಲಂಚುಲಾಲ್ ಕೆಎಸ್, ಐಲ್ಯಾಂಡ್ ಬೇವ್ಯೂ ಇನ್ನ ಪ್ರಶಾಂತ್ ಇಮ್ಯಾನ್ಯುಯಲ್, ವಿಕ್ಕಿ ಮೊಬೈಲ್ಸ್ನ ಆಡಳಿತ ನಿರ್ದೇಶಕ ವಿಕ್ಕಿ, ಲೇಡಿ ಹಿಲ್ನ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ನ ಶರತ್ ಶೇಟ್, ರೈಸ್ ಸ್ಪೈಸಸ್ನ ನಿರ್ದೇಶಕಿ ದಿವ್ಯಾ ರೈ, ಪ್ರಣಕಿ ಫ್ಯಾಷನ್ ಹೌಸ್ನ ನವ್ಯಾ ಪ್ರಕಾಶ್, ಎಸ್ಕೆ ಸ್ಪೇಸ್ನ ಶ್ರೀನಿವಾಸ್, ನೃತ್ಯ ಸಂಯೋಜನೆ ಮತ್ತು ಮಾರ್ಗದರ್ಶಕರಾಗಿ ಅನುಷಾ ರಾಜ್, ದಿಶಾ ರಾಣಿ, ಶೆರ್ಲಿನ್ ಸೇರಿದಂತೆ ಮೊದಲಾದವರು ಪಾಲ್ಗೊಂಡಿದ್ರು. ವಿಜೆ ಡಿಕ್ಸನ್ ಕಾರ್ಯಕ್ರಮ ನಿರೂಪಿಸಿದ್ರು. ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿ ಅಸ್ತ್ರ ಗ್ರೂಪ್, ಐಲ್ಯಾಂಡ್ ಬೇವ್ಯೂ ಇನ್, ಕಿಯಾಂಜಾ ಗಾರ್ಡನ್, ಹೋಟೆಲ್ ವೈಟ್ ಲೋಟಸ್ ಉಡುಪಿ, ಐಸಿರಿ ಹರ್ಬಲ್ಸ್, ಇಂದ್ರಮಾಸ್ ಕಿಚನ್, ಪ್ರಾಣಕಿ ಫ್ಯಾಷನ್ ಹೌಸ್, ರೈಸ್ ಸ್ಪೈಸಸ್, ಎಸ್ಕೆ ಸ್ಪೇಸ್ ಸಹಕರಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.